ನೀವು ನೋಡ್ತಾ ಇದ್ದೀರಾ, ಇದು ಸ್ಪಂದನ ಟಿವಿ ಇಂಪ್ಯಾಕ್ಟ್. ಚಿಕ್ಕಮಗಳೂರಿನ ಜೈಪುರ ಸಮುದಾಯ ಆರೋಗ್ಯ ಕೇಂದ್ರ ಸಮಗ್ರ ವರದಿ ಬಳಿಕ ಜಿಲ್ಲಾ ಆರೋಗ್ಯ ಇಲಾಖೆ ಇದೀಗ ಎಚ್ಚೆತ್ತುಕೊಂಡಿದೆ. ಜೈಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಹಾಗೂ ಸಮುದಾಯ ಆಸ್ಪತ್ರೆ ಹೋರಾಟ ಸಮಿತಿಯ ಸದಸ್ಯರೊಂದಿಗೆ ಸಭೆ ನಡೆದಿದೆ. ಸಮುದಾಯ ಆಸ್ಪತ್ರೆ ಹೋರಾಟ ಸಮಿತಿ ಆಗ್ರಹದಂತೆ ದಿನದ 24 ಗಂಟೆಯೂ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಸೇವೆ ಇರಬೇಕು ಎನ್ನುವುದನ್ನು ಡಿಎಚ್ಒ ಆದೇಶ ನೀಡಿದ್ದಾರೆ. ಇನ್ನು 1 ವಾರದ ಒಳಗೆ 4 ಬೆಡ್, 1 ಶೌಚಾಲಯ ಸಹಿತ ಪರ್ಯಾಯ ವ್ಯವಸ್ಥೆಯನ್ನ ಆಸ್ಪತ್ರೆ ಆವರಣದಲ್ಲೇ ಸುಮಾರು 6 ಲಕ್ಷ ಅಂದಾಜು ಮೊತ್ತದ ಶೆಡ್ ನಿರ್ಮಿಸುವುದು, ಅದಕ್ಕೆ ಪೂರಕವಾಗಿ ಆರೋಗ್ಯ ಇಲಾಖೆಯಿಂದ 50,000 ರೂಪಾಯಿಗಳನ್ನ ಈ ಕೂಡಲೇ ಬಿಡುಗಡೆ ಮಾಡುವುದಾಗಿ ಹೇಳಿದರು. ಈಗಾಗಲೇ 1 ಆಂಬ್ಯುಲೆನ್ಸ್ ಲಭ್ಯವಿದ್ದು ಅದಕ್ಕೆ ಆಕ್ಸಿಜನ್ ಸಹಿತ ಅಗತ್ಯ ಸಲಕರಣೆಗಳನ್ನು ಒಳಗೊಂಡಂತೆ 2 ಚಾಲಕರು ದಿನದ 24 ಗಂಟೆ ಕಾರ್ಯನಿರ್ವಹಿಸಲು ಆದೇಶಿಸಿದರು. ಟಿಟಿ ಹಾಗೂ ಹಾವು ಕಡಿತಕ್ಕೆ ಚುಚ್ಚುಮದ್ದನ್ನ ಯಾವಾಗಲೂ ಲಭ್ಯವಿರುವಂತೆ ವೈದ್ಯಾಧಿಕಾರಿ ತಿಳಿಸಿದ್ರು. 1 ವರ್ಷ ಆಗುತ್ತೆ ಸರ್. ಹಾಸ್ಪಿಟಲ್ 100% ನಾನು ಚಿಕ್ಕಮಗಳೂರಿಂದ ಬಂದಿರುವಂಥದ್ದು ಸುಮ್ಮನೆ ಆಶ್ವಾಸನೆ ಕೊಡಲ್ಲ. ನನ್ನ ಕೈಲಿ ಆಗುವಂಥ ಕೆಲಸ 100% ಆಗುತ್ತೆ ಅಂತ ಹೇಳ್ತೀನಿ. ಆಗಲ್ಲ ಅಂತಂದ್ರೆ ಕಡಾಖಂಡಿತವಾಗಿ ಆಗಲ್ಲ ಅಂತ ಹೇಳ್ತೀನಿ. ನಿಮಗೆ ಭರವಸೆ ಕೊಟ್ಟು ಅಥವಾ ಸುಳ್ಳನ್ನು ಹೇಳಿ ನಾನು ಎಸ್ಕೇಪಿಸಮ್ ಅಂತ ಹೇಳ್ತೀವಲ್ಲ ಆ ಥರ ಮಾಡಲಿಕ್ಕೆ ಡೆಫಿನೆಟ್ಲಿ ಬಂದಿಲ್ಲ. ಆಗುವಂಥ ಕೆಲಸಗಳನ್ನ ನಾನು 100% ಮಾಡ್ತಿರ್ತೀನಿ. ಆಗಿರುವಂಥ ಕೆಲಸಗಳನ್ನ ನಾನು ಆಗೋದೇ ಇಲ್ಲ ಅಂತಲೇ ಹೇಳ್ತೀನಿ. ಸೊ ನೀವು ಫಸ್ಟು ಒಂದು ಕ್ಲಿಯರ್ ಮಾಡ್ತೀನಿ. ಅದು ಫಾರೆಸ್ಟು ಡಿಸ್ಪ್ಯೂಟ್ ಇತ್ತು, ಎಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಇದೆ. ಒಂದು ಸರಿ ತಿಳ್ಕೊಂಡ್ಬಿಡಿ. ನೀವು ಮನೆ ಕಟ್ಟಿದ್ರೆ ಅಥವಾ ನೀವು ಬೇರೆ ಯಾರಾದರೂ ಕಟ್ಟಿದ್ರು ಕೂಡ ಫಾರೆಸ್ಟ್ ಬೇರೆ ಲ್ಯಾಂಡಲ್ಲೇ ಇದು ಮಾಡ್ಬೋದು, ಡೆಮಾಲಿಶು.